ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದಿಂದ ಪ್ರಕೃತಿ ಮಾತೆಯ ರೋದನಕ್ಕೆ ಕಿವಿಯಾಗೋಣ ಘೋಷವಾಕ್ಯದಡಿ 2ನೇ ರಾಜ್ಯ ಮಟ್ಟದ ಪರಿಸರ ಸಮ್ಮೇಳನವು ತಣ್ಣೀರುಬಾವಿ ಕಡಲ ತೀರದ ಟ್ರೀ ಪಾರ್ಕ್ನ ಪ್ರಕೃತಿ ಮಡಿಲಲ್ಲಿ ನಡೆಯಿತು. ರಾಷ್ಟ್ರೀಯ ಪರಿಸರ ಸಂರಕ್ಷಣೆ ಒಕ್ಕೂಟ ವತಿಯಿಂದ ಪರಿಸರಾಸಕ್ತರು ಸೇರಿಕೊಂಡು ಆಯೋಜಿಸಿದ ಪರಿಸರ ಸಮ್ಮೇಳನದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಸಹಿತ ಶಿವಮೊಗ್ಗ, ಹಾಸನ, ತುಮಕೂರು, ಬೆಂಗಳೂರು, ಉತ್ತರ ಕನ್ನಡ ವಿವಿಧ ಜಿಲ್ಲೆಗಳಿಂದ ಪರಿಸರಾಸಕ್ತರು ಆಗಮಿಸಿದ್ರು. ಇನ್ನು ಸಮ್ಮೇಳನ ವೇದಿಕೆಯಿಂದ ಮಾವಿನ ಗಿಡವನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ಸಾಗಿ ಟ್ರೀ ಪಾರ್ಕ್ ಒಂದು ಭಾಗದಲ್ಲಿ ಗಿಡ ನೆಡುವ ಮೂಲಕ ಸಮ್ಮೇಳನಕ್ಕೆ ಚಾಲನೆ ಸಿಕ್ಕಿತು. ಪದ್ಮಶ್ರೀ ತುಳಸಿಗೌಡ, ಪದ್ಮಶ್ರೀ ಸುಕ್ರಿ ಬೊಮ್ಮಗೌಡ ಹಾಗೂ ಡಿಯಾಗೋ ಬತ್ಸ್ಯಾವ್ ಸಿದ್ದಿ ಅವರು ಚಾಲನೆ ನೀಡಿದ್ರು. ಇನ್ನು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ವೈವಿಧ್ಯದಲ್ಲಿ ಗ್ರಾಮೀಣ ಆಟಗಳ ಕುರಿತು ನೃತ್ಯ ಪ್ರದರ್ಶಿಸಿತು. ಸಿದ್ದಿ ಸಮುದಾಯದವರಿಂದ ಡಾಮಮಿ ನೃತ್ಯ, ಹಾಲಕ್ಕಿ ಜನರಿಂದ ಕುಗುಡಿ ನೃತ್ಯ, ಚೇತನ ಕೊಪ್ಪ ತಂಡದಿಂದ ಮಕ್ಕಳ ಕಾಡೆ ಗೂಗು ನಾಟಕ ಪ್ರದರ್ಶನಗೊಂಡಿತು. ಹಾಳೆತಟ್ಟೆಯಲ್ಲಿ ತುಳಸಿಗೌಡ, ಸುಕ್ರಿಬೊಮ್ಮಗೌಡರ ಭಾವಚಿತ್ರ ತೂಗು ಹಾಕಲಾಗಿತ್ತು. ಎತ್ತಿನ ಹೊಳೆ ಯೋಜನೆಯನ್ನ ಅಣುಕಿಸುವ ಕಲಾಕೃತಿ ಎಲ್ಲರ ಗಮನ ಸೆಳೆದ್ವು. ಇನ್ನು ಇದರ ಜೊತೆಯಲ್ಲಿ ವಿಭಿನ್ನವಾಗಿ ಕೋರ್ಟ್ ಕಲಾಪ ನಡೆಯಿತು. ನ್ಯಾಯಾಧೀಶರ ಸ್ಥಾನದಲ್ಲಿ ಸಾಮಾಜಿಕ ಹೋರಾಟಗಾರ ರವೀಂದ್ರನಾಥ್ ಶಾನುಭಾಗ್ ಭಾಗವಹಿಸಿದ್ರು. ರಾಜ್ಯಾದ್ಯಂತ ನಡೆಯುತ್ತಿರುವ ಪರಿಸರ ನಾಶ ಕುರಿತು ಒಟ್ಟು 36 ಪ್ರಕರಣಗಳ ವಿಚಾರಣೆ ನಡೆಯಿತು. ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಆಗಮಿಸುವ ಮೂಲಕ ಮತ್ತಷ್ಟು ಮೆರುಗು ತಂದುಕೊಟ್ರು. ವಿದ್ಯಾರ್ಥಿನಿ ಶರ್ಮಿಳಾ ಮಾತನಾಡಿ, ಪರಿಸರದ ಮೇಲೆ ಸಾಕಷ್ಟು ರೀತಿಯಲ್ಲಿ ದೌರ್ಜನ್ಯವಾಗುತ್ತಿದೆ. ಪರಿಸರ ಕುರಿತು ವಿದ್ಯಾರ್ಥಿಗಳಿಗೆ ಇನ್ನಷ್ಟು ತಿಳುವಳಿಕೆ ಮೂಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಪರಿಸರದ ಅಧ್ಯಯನ ಬಗ್ಗೆ ಮಾಡುವ ಪಠ್ಯ ಪುಸ್ತಕದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಈಗಿನ ಮಕ್ಕಳಿಗೆ ಕಟ್ಟಡಗಳಲ್ಲಿ ಎಸಿ ರೂಮ್ನಲ್ಲಿ ಕೂತು ಪಾಠ ಮಾಡುತ್ತಾರೆ ಹೊರತು ಪ್ರಾಕ್ಟಿಕಲ್ ಆಗಿ ಅವರಿಗೆ ಯಾವುದೇ ಮಾಹಿತಿಯೂ ಇಲ್ಲ. ಅದು ಶಾಲೆಯಿಂದ ಪ್ರಾರಂಭವಾಗಿ ಮನೆತನಕ್ಕೆ ಹೋಗಿ ಮನೆಯಲ್ಲಿ ಗಿಡ ನೆಡ್ತಾರೆ. ಅದು ಮಕ್ಕಳಲ್ಲಿ ಒಂದು ಪರಿಸರವನ್ನು ಬೆಳೆಸುವ, ಸಂರಕ್ಷಿಸುವ ಒಂದು ಆಸಕ್ತಿ ಮೂಡಿಸುತ್ತದೆ ಅವರಿಗೆ. ಹೀಗೆ ಪ್ರಾಕ್ಟಿಕಲ್ ಆಗಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಅಳವಡಿಸಬೇಕು. ಸರ್ಕಾರ ಇದರ ಪರವಾಗಿ ಆದಷ್ಟು ಬೇಗ ಕೆಲಸ ಮಾಡಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ. ಇನ್ನು ಸಂಯೋಜಕರಾದ ಪರಿಸರ ಹೋರಾಟಗಾರ ದಿನೇಶ್ ಹೊಳ್ಳ ಮಾತನಾಡಿ, ಸಾಕಷ್ಟು ತಂತ್ರಜ್ಞಾನ ಬೆಳೆದುಕೊಂಡಿದೆ. ಆದರೆ ನದಿ ಮೂಲ ಹರಿದು ಹೋದ್ರೆ ಯಾವುದೇ ರೀತಿಯಲ್ಲೂ ತಂತ್ರಜ್ಞಾನದಿಂದ ಮರುಸ್ಥಾಪಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಎಲ್ಲೊಂದು ಈ ಮನುಷ್ಯ ಅಂತ ಹೇಳುವವನಿಗೆ ಒಂದು ಅಹಮಿಕೆ ಆರಂಭ ಆಗಿದೆ. ನೇಚರ್ ಎಷ್ಟೇ ಹೋಗಲಿ, ಟೆಕ್ನಾಲಜಿಯಿಂದ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ನಾವು ಏನನ್ನು ಸಾಧಿಸ್ಬೋದು ಅಂತ ಒಂದು ಅಹಮಿಕೆ ಇದೆ. ಏನನ್ನು ಸಾಧಿಸ್ಬೋದು. ಇವತ್ತು ಡೆಲ್ಲಿ ಅಂತ, ಮುಂಬೈ ಅಂತ ಮಹಾನಗರ ಛಿದ್ರ ಆದರೂ ಅದನ್ನು ಮತ್ತೆ ಮರು ವ್ಯವಸ್ಥೆ ಮಾಡಿಸುವಂಥ ಟೆಕ್ನಾಲಜಿ ನಮ್ಮಲ್ಲಿದೆ. ಆದರೆ ಒಂದು ನದಿ ಮೂಲ ಅಳಿದು ಹೋದರೆ ಯಾವ ಟೆಕ್ನಾಲಜಿಯಿಂದ ಕೂಡ ಅದನ್ನು ಮರುಸ್ಥಾಪಿಸಕ್ಕೆ ಸಾಧ್ಯ ಇಲ್ಲ. ಇದು ನಾವು ನೆನಪಿಟ್ಟುಕೊಳ್ಳುವಂಥ ವಿಚಾರ. ಈ ವೇಳೆ ರಾಜ್ಯಾಧ್ಯಕ್ಷ ಸ್ವರ್ಣಸುಂದರ್, ಎನ್ಇಸಿಎಫ್ ಶಶಿಧರ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಕಡಲ ಕಿನಾರಿಯ ಈ ಪರಿಸರ ಜಾತ್ರೆಗೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಂದ ಪರಿಸರಾಸಕ್ತರು ಬಂದಿದ್ದು ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ಇನ್ನು ಪರಿಸರ ಜಾಗೃತಿ ನಿಟ್ಟಿನಲ್ಲಿ ಇದೊಂದು ಉತ್ತಮ ಪ್ರಯತ್ನ ಎನ್ನುವುದರಲ್ಲಂತೂ ಎರಡು ಮಾತಿಲ್ಲ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.